ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಅನ್ನು ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಆದರೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಈ ಚಳಿಗಾಲದಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಅಧಿಕ ಸಂಖ್ಯೆಯ ಪ್ರವಾಸಿಗರು ಭೇಟಿಯನ್ನು ನೀಡುತ್ತಾರೆ. ಆದರೆ ವೀಕೆಂಡ್ ಕರ್ಫ್ಯೂ ರಿಲೀಫ್ ಮಾಡಿದರೂ ಪ್ರವಾಸಿ ತಾಣಗಳತ್ತ ಜನ ಮುಖ ಮಾಡೋದೇ ಇಲ್ಲ. ಪ್ರವಾಸಿ ತಾಣಗಳಾದಂತಹ ಮುಳ್ಳಯ್ಯನಗಿರಿ ರಾಜ್ಯದಲ್ಲಿ ಅತಿ ಎತ್ತರವಾದ ಪ್ರದೇಶವಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಬೆಟ್ಟದಲ್ಲಿರುವ ಮುಳ್ಳಯ್ಯನಗಿರಿ ವೀಕೆಂಡ್ ಸಮಯದಲ್ಲಿ ಸಾವಿರಾರು ಜನ ಆಗಮಿಸ್ತಾ ಇದ್ರು. ಆದರೆ ಸದ್ಯ ವೀಕೆಂಡ್ ಕರ್ಫ್ಯೂ ರಿಲೀಸ್ ಆದರೂ ಯಾರೂ ಭೇಟಿಯನ್ನು ನೀಡ್ತಾ ಇಲ್ಲ. ಒಟ್ಟಾರೆಯಾಗಿ ಚಿಕ್ಕಮಗಳೂರಿನಲ್ಲಿ ವೀಕೆಂಡ್ ಸಮಯದಲ್ಲಿ ಎಲ್ಲ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಬುಕ್ ಆಗ್ತಾ ಇದ್ವು. ಈ ಒಂದು ಕೊರೋನಾ 3ನೇ ಅಲೆ ಮತ್ತು ವೀಕೆಂಡ್ ಕರ್ಫ್ಯೂ ರಾಜ್ಯ ಸರ್ಕಾರ ವಿಧಿಸಿದ ಮೇಲೆ ಜನ ಪ್ರವಾಸಕ್ಕೆ ಆಸಕ್ತಿಯನ್ನು ಕಡಿಮೆ ಮಾಡಿದ್ದಾರೆ. ಆದರೆ ವೀಕೆಂಡ್ ಕರ್ಫ್ಯೂ ಈಗ ರಿಲೀಫ್ ಮಾಡಿದರೂ ಸದ್ಯಕ್ಕೆ ಜನ ಆಗಮಿಸುವಂಥ ಲಕ್ಷಣಗಳು ಕಾಣಬರ್ತಿಲ್ಲ.